ಹೆದ್ದಾರಿಯಲ್ಲಿದ್ದ ಹೊಂಡಕ್ಕೆ ಸ್ಕೂಟರ್ ಸಿಕ್ಕಿ ಪಲ್ಟಿಯಾದ ಸಂದರ್ಭ ರಸ್ತೆಗೆ ಬಿದ್ದ ಸ್ಕೂಟರ್ ಸವಾರನ ಮೇಲೆ ಟ್ಯಾಂಕರ್ ಚಲಿಸಿ ಓರ್ವ ಮೃತಪಟ್ಟು ಇನ್ನೋರ್ವ ಗಂಭೀರ ಗಾಯಗೊಂಡ ಘಟನೆ ಮಂಗಳೂರಿನ ಬೈಕಂಪಾಡಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಸುರತ್ಕಲ್ ಸಮೀಪದ ಆಶ್ರಯ ಕಾಲನಿ ನಿವಾಸಿ 36 ಹರೆಯದ ಅಶ್ರಫ್ ಮೃತಪಟ್ಟವರು. ಮುಲ್ಕಿಯ ಶಾಹಿಲ್ ತೀವ್ರ ಸ್ವರೂಪದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಮವಾರ ತಡರಾತ್ರಿ ಈ ಘಟನೆ ನಡೆದಿದೆ. ಕೋಳೂರಿನಿಂದ ಸುರತ್ಕಲ್ವರೆಗಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ದೊಡ್ಡ ಗಾತ್ರದ ಹೊಂಡ ಗುಂಡಿಗಳು ನಿರ್ಮಾಣವಾಗಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಅಶ್ರಫ್ ಅವರು ಚಲಾಯಿಸುತ್ತಿದ್ದ ಸ್ಕೂಟರ್ ಬೈಕಂಪಾಡಿ ಸಮೀಪ ಹೆದ್ದಾರಿ ಹೊಂಡಕ್ಕೆ ಬಿದ್ದ ಸಂದರ್ಭ ಅದರ ಟೈರ್ ಸಿಲುಕಿ ಸ್ಕೂಟರ್ ಪಲ್ಟಿಯಾಗಿದೆ. ಈ ವೇಳೆ ರಸ್ತೆಗೆ ಬಿದ್ದ ಅಶ್ರಫ್ ಮೇಲೆ ಹಿಂದಿನಿಂದ ಬಂದ ಟ್ಯಾಂಕರ್ ಚಲಿಸಿದೆ. ತೀವ್ರ ಗಾಯಗೊಂಡ ಅಶ್ರಫ್ ಮೃತಪಟ್ಟಿದ್ದಾರೆ. ಮೃತ ಅಶ್ರಫ್ ಸುರತ್ಕಲ್ನಲ್ಲಿ ಹೂ ವ್ಯಾಪಾರ, ಹೋಟೆಲ್ ಮತ್ತಿತರ ವ್ಯವಹಾರ ನಡೆಸುತ್ತಿದ್ದು ಎಲ್ಲರಿಗೂ ಪರಿಚಿತರಾಗಿದ್ದರು. ಕೊರೋನಾ ಸಂದರ್ಭ ಕಿಟ್ ವಿತರಿಸಿ ಹಲವರಿಗೆ ನೆರವಾಗಿದ್ದರು. ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಇದೀಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.